ರಾಮನ ದೂತ ಹನುಮಂತನನ್ನ ಭಕ್ತರು ದೇವತಾ ಸ್ವರೂಪಿಯಾಗಿ ಆರಾಧಿಸಿಕೊಂಡು ಬರ್ತಿದ್ದಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕುಟುಂಬವೊಂದು ಈ ವಾನರ ಮೂರ್ತಿಯನ್ನ ದೈವದ ರೂಪದಲ್ಲಿ ಆರಾಧಿಸಿಕೊಂಡು ಬರುತ್ತಿದೆ. ತುಳುನಾಡ ದೈವಾರಾಧನೆಯಲ್ಲಿ ಇತರೆ ದೈವಗಳಿಗೆ ಯಾವ ರೀತಿ ಕೋಲ ನೇಮಗಳನ್ನು ನೀಡುತ್ತಾರೋ ಅದೇ ರೀತಿಯಲ್ಲಿ ಆಂಜನೇಯನಿಗೂ ಇಲ್ಲಿ ಕೋಲ ನಡೆಸಲಾಗುತ್ತಿದೆ. ಎಲ್ಲಿ ಅಂತೀರಾ? ಬನ್ನಿ ಈ ವರದಿ ನೋಡಿ. ದೇವತಾ ಪೂಜೆಗಳಿಂದ ದೈವಾರಾಧನೆಯಲ್ಲೇ ಹೆಚ್ಚಿನ ನಿಷ್ಠೆ, ಭಕ್ತಿ, ಭಯವನ್ನ ತುಂಬಿಕೊಂಡವರು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕರಾವಳಿ ಭಾಗದ ಜನರು. ಕರಾವಳಿ ಭಾಗದ ಪ್ರತಿಯೊಂದು ಕುಟುಂಬವು ಒಂದೊಂದು ದೈವಗಳನ್ನ ತಮ್ಮ ಕುಲದೇವರಾಗಿ ಆರಾಧಿಸಿಕೊಂಡು ಬರ್ತಾ ಇದೆ. ಆದ್ದರಿಂದಲೇ 400ಕ್ಕೂ ಮಿಕ್ಕಿ ದೈವಗಳ ಆರಾಧನೆಗಳು ಇಲ್ಲಿ ಆಚರಣೆಯಲ್ಲಿದೆ. ಶ್ರೀರಾಮನ ಬಂಟ ಹನುಮಂತನನ್ನ ದೇವರಂತೆಯೇ ಪೂಜಿಸಿಕೊಂಡು ಬರುತ್ತಿರುವ ಮಧ್ಯೆ ಪುತ್ತೂರು ತಾಲೂಕಿನ ಇಳಂತಾಜಿ ಮನೆತನವು ಆಂಜನೇಯನನ್ನ ದೇವ ಸಂಭೂತನನ್ನಾಗಿ ಆರಾಧಿಸುತ್ತಿದೆ. ಇತರ ಎಲ್ಲಾ ದೈವಕೋಲಗಳಿಂದ ಇದು ಸಂಪೂರ್ಣವಾಗಿ ಭಿನ್ನವಾದದ್ದು. ಹನುಮಂತನ ವೇಷಧಾರಿ ಇಲ್ಲಿ ಸಂಪೂರ್ಣವಾಗಿ ಮೌನಿಯಾಗುತ್ತಾನೆ. ನೇಮದ ಹಿಂದಿನ ದಿನವೇ ತನ್ನ ಮೌನ ವೃತ್ತವನ್ನ ಆಚರಿಸುವ ಈತ ಕೋಲ ಮುಗಿಯುವವರೆಗೂ ಯಾರೊಂದಿಗೂ ಮಾತನಾಡುವಂತಿಲ್ಲ. ಈತನೊಂದಿಗೆ ದೈವಕ್ಕೆ ಸಹಾಯಕವಾಗುವ ಇನ್ನಿಬ್ಬರು ಹಾಗೂ ಇಳಂತಾಜಿ ಮನೆತನದ ಯಜಮಾನನು ದೈವಕ್ಕೆ ಬಣ್ಣ ನೀಡುವ ಕಾರ್ಯಕ್ರಮದ ಬಳಿಕ ಮಾತನಾಡುವಂತಿಲ್ಲ. ಇತರ ದೈವ ಕೋಲಗಳಲ್ಲಿರುವಂತೆ ಇಲ್ಲಿ ವಾದ್ಯ ಘೋಷಗಳಿಲ್ಲ. ಏನಿದ್ದರೂ ಕೇವಲ ಜಾಗಟೆ, ತಾಳ ಹಾಗೂ ಡೋಲು ಮಾತ್ರ. ವಾನರಂತೆ ಜಿಗಿಯುತ್ತಾ ಸಾಗುವ ಹನುಮಂತ ವೇಷಧಾರಿಯ ಮುಂದೆ ಯಾರೂ ಬರುವಂತಿಲ್ಲ, ಮಾತನಾಡುವಂತಿಲ್ಲ ಹಾಗೂ ಮಕ್ಕಳು ಸೇರಿದಂತೆ ಯಾರೂ ವೇಷಧಾರಿಯತ್ತ ಕೈ ತೋರಿಸುವಂತಿಲ್ಲ. ಅರ್ಧ ಗಂಟೆಗಳ ಕಾಲ ಇಲ್ಲಿ ಎಲ್ಲರೂ ಮೌನಿಗಳು. ನಮ್ಮ ಪುರಾತನ ಕ್ರಮದ ಪ್ರಕಾರ ನಾವು ಕುಮಾರಮಂಗಲಕ್ಕೆ ಹೋಗಿ ಅವರ ಹತ್ರ ದಿನ ಕೇಳಬೇಕು ಅಂತ. ದಿನ ಕೇಳಬೇಕಂದ್ರೆ ದಿನ ಯಾವತ್ತು ಅಂತ ಕೇಳೋದಲ್ಲ, ಇಷ್ಟು ನಿಗದಿ ಆಗಿದೆ ಅಂದರೆ ಒಳ್ಳೆಯ ದಿನ ಅಂತ ಅವ್ರು ಹೇಳ್ತಾರೆ. ಅದೇ ಒಳ್ಳೆಯ ದಿವಸ. ಅಲ್ಲಿಂದ ಮಾತನಾಡದೆ ಇಲ್ಲಿಗೆ ಯಜಮಾನ ಬರುವುದನ್ನು ನಾನು ನೋಡಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ. ಇಲ್ಲಿಂದ ಅಲ್ಲಿಗೆ ಆಗ ಯಜಮಾನರಾಗಿದ್ದವರು ರಾಮಪ್ರಿಯ ಅಂತೇಳಿ ಅವರು ಬರುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಅವರು ಇಲ್ಲಿ ಯಾರ ಹತ್ರವೂ ಮಾತಾಡದೆ ಬರುವ ಹಾಗಿಲ್ಲ, ಯಾರು ಮಾತಾಡೋ ಹಾಗಿಲ್ಲ. ಇಲ್ಲಿ ಬಂದು ಆಮೇಲೆ ವೃತ್ತ ಏನು ಅಂತ ಹೇಳಿದ್ರೆ ಅವರು ಹಾಸಿಗೆಯಲ್ಲಿ ಮಲಗಬಾರದು, ನೆಲದ ಮೇಲೆ ಮಲಗಬೇಕು. ಆಮೇಲೆ ಮುಟ್ಟು ನಿಲ್ಲದ ಹೆಂಗಸರು ಮಾಡಿದ ಅಡುಗೆಯನ್ನು ತಿನ್ನಬಾರದು, ದಿನಕ್ಕೆ ಒಂದೇ ಊಟ. ಈ ಥರದ ಶಿಸ್ತು ನಿಯಮಗಳನ್ನು ಪಾಲಿಸಬೇಕು. ಆಮೇಲೆ ಮುಂದಿನ ದೊಡ್ಡ ಕ್ರಮ ಏನಂತ ಹೇಳಿದ್ರೆ ನಾಗುಣಿಸ್ಕೊಂಡು ವೀಳ್ಯ ಕೊಡುವುದು, ಅದಾಯಿತು. ನಾಗುಣಿಸ್ಕೊಂಡು ಹೋಗುವುದು. ನಾಗುಣಿಸ್ಕೊಂಡು ಹಿಂದೆ ತರವಾಡ ಮನೆ ಕಿಂಗ್ ಅಂತ ಇತ್ತು, ಅಲ್ಲಿಗೆ ನಾಗುಣಿಸ್ಕೊಂಡು ಹೋಗಿ ಬರುವುದು. ಬಂದ ಮೇಲೆ ಇಲ್ಲಿ ಮಲಗಬೇಕು. ಅದು ಮಾಡಿ ಬೇರೆ ಎಲ್ಲ ಮಲಗುವ ಹಾಗಿಲ್ಲ, ಯಾರ ಹತ್ರ ಮಾತಾಡೋ ಹಾಗಿಲ್ಲ. ಮಾತಾಡೋದು ನೇಮ ಬಿರಿದ ಮೇಲೆ ಮಾತ್ರ. ನಮ್ಮ ದೇವರಿಗೆ ಕಟ್ಟುವವನು ಕೂಡ ಅಲ್ಲಿಗೆ ಬಂದ ಮೇಲೆ ಮಾತಾಡೋ ಹಾಗಿಲ್ಲ. ಅವನು ಅಲ್ಲೊಂದು ಪಾದ ಇದೆ, ಕಲ್ಲಿದೆ, ಆ ಕಲ್ಲಿನ ಮೇಲೆಯೇ ಮಲಗಬೇಕು. ಯಾಕಂದರೆ ಹನುಮಾನ್ ಕಲ್ಲಿನ ಮೇಲೆ ಮಲಗಬೇಕು, ಇವನು ಕೂಡ ಕಲ್ಲಿನ ಮೇಲೆಯೇ ಮಲಗಬೇಕು. ಬೆಳಿಗ್ಗೆ ಎದ್ದು ಯಾರೂ ನೋಡೋದಕ್ಕೆ ಮೊದಲು ಇದಕ್ಕೆ ಪಿಂಗಾರ ತೆಗಿಬೇಕು. ಟೂಬಿ ತಂದು ಯಜಮಾನರು ತೂಗುವ ಬಟ್ಟೆಯನ್ನು ಮಡಿ ಮಾಡಿ ದೇವಸ್ಥಾನದಲ್ಲಿ ಇಟ್ಟು ಹೋಗಬೇಕು. ಕುಂಬಾರ ಬಂದು ಅದಕ್ಕೆ ಬೇಕಾದಂಥ ಗಡಿಗೆ, ಇದನ್ನು ಮಡಿಕೆ ಅದು ಚುಟ್ಟಿ ಹಾಕ್ತಾರಲ್ಲ, ಅದಕ್ಕೆ ಬೇಕಾದ ಗಡಿಗೆಯನ್ನು ತಂದು ಇಡಬೇಕು. ಇದನ್ನು ಯಾರೂ ನೋಡಬಾರ್ದು. ಬೆಳಗಾಗುವ ಮೊದಲು ಇಷ್ಟು ಕೆಲಸಗಳು ಆಗಬೇಕು. ಆಮೇಲೆ ಬೆಳಗಾದ ಮೇಲೆ ಇದರ ಕಾರ್ಯಕ್ರಮ ಇವತ್ತಿನ ಹಾಗೆ ಶುರುವಾಗ್ತದೆ. ಇದು ಹಿಂದಿನಿಂದ ನಡೆದುಕೊಂಡು ಕ್ರಮ. ಕೃಷಿ ಚಟುವಟಿಕೆಗಳಿಗೆ ಹಾಗೂ ಹನುಮಂತನಿಗೆ ನೇರ ಸಾಮ್ಯತೆ ಇದೆ ಎನ್ನುವುದನ್ನು ತೋರಿಸುವ ಈ ದೈವದ ಕೋಲದಲ್ಲಿ ಹನುಮಂತ ವೇಷಧಾರಿಯು ಉಳುಮೆ ಮಾಡಿದ ಗದ್ದೆಯ ಬದಿಯಲ್ಲಿರುವ ಮರವನ್ನ ಹತ್ತಿ ಅದರಿಂದ ಎಲೆಗಳನ್ನು ತೆಗೆದು ಗದ್ದೆಯ ಮೇಲೆ ಹಾಕುತ್ತಾನೆ. ಎಷ್ಟು ಎಲೆಗಳು ಗದ್ದೆಯ ಮೇಲೆ ಬೀಳುತ್ತದೋ ಅದಕ್ಕಿಂತ 10 ಪಾಲು ಇಳುವರಿ ಆ ಗದ್ದೆಯಲ್ಲಿ ಬರುತ್ತದೆ ಎನ್ನುವುದು ಇವರ ನಂಬಿಕೆ.
ನೇಮ್ ಆಗಿ ಇದಕ್ಕೆ ಮರಕ್ಕೆ ಹಾಕ್ತಾರೆ. ಮರಕ್ಕೆ ಹಾಕಿ ಎಲೆಗಳನ್ನು ಉದುರಿಸ್ತಾರೆ. ಎಷ್ಟು ಎಲೆ ಉದುರಿದೆ ಅಂತ ಲೆಕ್ಕ ಹಾಕಿ ಅದಕ್ಕೆ ಸರಿ ಅಷ್ಟು ಅಡಿಕೆ ಅಷ್ಟು ಮುಡಿ ಅಕ್ಕಿ ಆಗ್ತದೆ ಅನ್ನುವಂಥದ್ದು ಹಿಂದಿನ ವರ್ಷದಿಂದ ನಡ್ಕೊಂಡು ಬಂದಂಥ ನಂಬಿಕೆ. ಅದು ಆಗ್ತದಿಲ್ಲ ಗೊತ್ತಿಲ್ಲ. ಇದಕ್ಕೆ ಅನೇಕ ರೀತಿಯ ಕಮೆಂಟ್ಗಳನ್ನು ಮಾಡಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವನ್ನು ನಾನು ಕೊಟ್ಟಿದ್ದೇನೆ. ಕೃಷಿಗೆ ಮಂಗಗಳ ಕಾಟ ಹೆಚ್ಚಾದಾಗ ಕರಾವಳಿ ಭಾಗದ ಜನ ಆಂಜನೇಯನ ಮೊರೆ ಹೋಗೋದು ಸಾಮಾನ್ಯ. ಈ ಕಾರಣಕ್ಕಾಗಿಯೇ ಇಲ್ಲಿ ಆಂಜನೇಯನನ್ನೇ ದೈವದ ರೂಪದಲ್ಲಿ ಆರಾಧಿಸಿಕೊಂಡು ಬರಲಾಗುತ್ತಿದ್ದು, ಕೃಷಿಯ ಜೊತೆಗೆ ದೈವದ ಪ್ರಾಧಾನ್ಯತೆಯೂ ಕೂಡ ಈ ಆಚರಣೆಯ ಹಿಂದಿದೆ. ಶರತ್ ಪುತ್ತೂರು, ನಮ್ಮ ಕುಲ ನ್ಯೂಸ್ 24x7.